ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಹಿಂದೂ ಮಹಾಸಭಾ ಕಿಡಿಕಾರಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿಂದೂ ಮಹಾಸಭಾದ ಮುಖಂಡ ಧರ್ಮೇಂದ್ರ ಅಮೀನ್, ನಳಿನ್ ಅವರೇ ತಾಕತ್ತಿದ್ರೆ ಪಕ್ಷೇತರರಾಗಿ ಮೋದಿ ಯೋಗಿ ಹೆಸರು ಎತ್ತದೆ ಚುನಾವಣೆ ಎದುರಿಸಿ ಅರುಣ್ ಪುತ್ತಿಲ ಅವರ 10% ಮತವನ್ನ ಪಡೆದು ತೋರಿಸಿ ಎಂದು ಸವಾಲು ಹಾಕಿದ್ರು. ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಸತ್ಯಜಿತ್ ತಿಮ್ಮರೋಡಿಯ ಬಗ್ಗೆ ಮಾತನಾಡ್ತಾರೆ. ಅವರ ಬಗ್ಗೆ ಮಾತನಾಡಲು ಯಾವ ನೈತಿಕತೆ ಇದೆ ಬಿಜೆಪಿ ಶಾಸಕರಿಗೆ? ಅಧಿಕಾರ ಸಿಕ್ಕಿದ ಕೂಡಲೇ ಬಾಯಿಗೆ ಬಂದ ಹಾಗೆ ಮಾತನಾಡುವುದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸಿದ್ದೇವೋ ಹಾಗೆಯೇ ಇಳಿಸುವುದು ಗೊತ್ತು ಎಂದು ಎಚ್ಚರಿಸಿದರು. ಇದೇ ಸಂದರ್ಭ ಮಾತನಾಡಿದಂತಹ ಹಿಂದೂ ಮಹಾಸಭಾದ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷ ಪುನೀತ್ ಸುವರ್ಣ, ದಿವಂಗತ ಪ್ರವೀಣ್ ನೆಟ್ಟರ್ ಕುಟುಂಬಕ್ಕೆ ಸಹಾಯ ಹಸ್ತ ಮಾಡಿದ್ದು ಹಿಂದೂ ಸಂಘಟನೆಯ ಕಾರ್ಯಕರ್ತರು, ನೆನಪಿಟ್ಟುಕೊಳ್ಳಿ ಬಿಜೆಪಿಯವರು ಸಹಾಯ ಮಾಡಿಲ್ಲ. ನೆಟ್ಟರ್ ಕುಟುಂಬಕ್ಕೆ ನಳಿನ್ ಕುಮಾರ್ ಕಟೀಲ್ ಮನೆ ಕಟ್ಟಿಕೊಟ್ರು ಅಂತ ಹೇಳ್ತಾರೆ. ನಳಿನ್ ಅವರ ಕಾರು ಅಲುಗಾಡಿಸಿದ್ದಕ್ಕೆ ಮನೆ ಕಟ್ಟಿಕೊಟ್ರು. ನಿಜವಾಗಿ ನಳಿನ್ ಅವರ ಕಾರನ್ನ ಅಲುಗಾಡಿಸಬಾರದಿತ್ತು, ನಳಿನ್ ಅವರನ್ನೇ ಅಲುಗಾಡಿಸಬೇಕಿತ್ತು ಎಂದರು. ಸಂಸದ ಸ್ಥಾನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ, ಪಕ್ಷೇತರರಾಗಿ ಮೋದಿ ಮತ್ತೆ ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ. ನೋಡುವ, ನಮ್ಮ ಪುತಿಲ್ನವರ 10% ಓಟನ್ನು ಪಡೆದು ತೋರಿಸಲಿ, ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳ್ಬಿಟ್ಟು. 6,000ಕ್ಕಿಂತ ಮೇಲ್ಪಟ್ಟು, ಯಾಕೆಂದ್ರೆ ಪುತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ. ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ ಅವರಿಗೆ ಮಾತಾಡ್ತಾರೆ, ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ. ಯಾವ ನೈತಿಕತೆ ಇದೆ ಈ ಬಿಜೆಪಿ ಶಾಸಕರಿಗೆ? ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗ್ಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗ್ಲಿ, ವಾಲ್ಕೆ ಪ್ರವೀಣ್ ವಾಲ್ಕೆ ಇಡೀ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು? ಎಲ್ಲಿದ್ರು ಇವರು? ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ. ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸಕ್ಕೂ ಬರುತ್ತೆ ನಮಗೆ. ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ. ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ, ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂತಹ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ರೆ ಮೌನವಾಗಿ ಕೂತ್ಕೊಳ್ಳಿ. ಸಾಧ್ಯ ಆಗೋದಿದ್ರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತೆ ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ. ಅದು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗ್ಲಿ ಅಥವಾ ಇನ್ನೊಂದನ್ನಾಗಿ ಮಾಡೋದಿದ್ರೆ, ನಾನು ಆವಾಗ ಹೇಳಿದಂಗೆ ಅದ್ರಲ್ಲಿ ಬರ್ದಾಗೇನೆ ಎಲ್ಲ ಬಿಜೆಪಿಯೇತರ ಹಿಂದೂ ಸಂಘಟನೆಗಳನ್ನ ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ಬೋತೆ. 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ, ಬರುತ್ತೆ ನಮಗೆ ಉತ್ತರ ಕೊಡಕ್ಕೆ. ಈಗಾಗಲೇ ಹಿಂದೂ ಮಹಾಸಭಾ ಸೂಕ್ಷ್ಮವಾಗಿ ಮುನ್ನಡೀತಾ ಇದೆ. ಬಹಳಷ್ಟು ನಮ್ಮನ್ನ ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ. ಬಹಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ. ಹೋರಾಟದ ಹಾದಿಯಲ್ಲಿ ಕೇಸು, ಹೊಡೆದಾಟ, ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ. ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ? ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ? ತೋರಿಸಿ ನೋಡ. ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ಥಾನ ಮಾಡಿ ಕೊಟ್ಟ ಕೂಡಲೇ, ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮ್ಗೆಲ್ಲ ಮರ್ತೋಗ್ಬಿಡುತ್ತೆ ಅಲ್ಲ. ಅದರಿಂದ ಎಚ್ಚರಿಕೆ ಇರಲಿ. ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. DYSP ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಾದ್ರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಮತ್ತೆ SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ.